ಅದು 2024 ಡಿಸೆಂಬರ್ 15ನೇ ತಾರೀಕು ಲಖನೌನ ಹಜರತ್ಗಂಜ್ ಪ್ರದೇಶದಲ್ಲಿ ಮಧ್ಯಾಹ್ನ 2 ಗಂಟೆ ಸಮಯ. ಆ ಏರಿಯಾದಲ್ಲಿ ಅವತ್ತು ವಿಪರೀತಾಗಿ ಜಾಮ್ ಆಗಿತ್ತು. ಕಾರಣ ಆ ರಸ್ತೆಯಲ್ಲಿ ಮೆಟ್ರೋ ಕೆಲಸ ನಿರಂತರವಾಗಿ ಸುಮಾರು 2.5 ತಿಂಗಳಿಂದ ನಡೆಯುತ್ತಾನೆ ಇತ್ತು. ಹೀಗಾಗಿ ಅಕ್ಕಪಕ್ಕದ ಜನ ಇದರಿಂದ ಕಂಗಾಲಾಗಿ ಹೋಗಿದ್ದರು. ಯಾವಾಗ ಈ ಮೆಟ್ರೋ ಕೆಲಸ ಮುಗಿಯುತ್ತೆ ಅಂತ ಕಾಯ್ತಾ ಇದ್ರು. ಬೃಹತ್ JCB ಯಂತ್ರವೊಂದು ಭೂಮಿಯನ್ನ ಆಳವಾಗಿ ಅಗೆಯುತ್ತಿತ್ತು. ಕಾರಣ ಅಲ್ಲಿ ದೊಡ್ಡ ದೊಡ್ಡ ಪಿಲ್ಲರ್ಸ್ಗಳನ್ನ ಅಲ್ಲಿ ಹಾಕಬೇಕಾಗಿತ್ತು. ಹೀಗಾಗಿ JCB ಯಂತ್ರಗಳು ನಿರಂತರವಾಗಿ ಅಲ್ಲಿ ಡ್ರಿಲ್ಲಿಂಗ್ ಮಾಡುತ್ತಿದ್ದವು. ಹಾಗೆ ನಿರಂತರವಾಗಿ ಅಲ್ಲಿರುವ ಮಣ್ಣನ್ನು ತೆಗೆದು ಹೊರಗೆ ಹಾಕಲಾಗುತ್ತಿತ್ತು. ಈ ಪ್ರಕ್ರಿಯೆ 24 ಗಂಟೆ ಸದಾಕಾಲ ನಡೆಯುತ್ತಿತ್ತು. ಆದರೆ ಅವತ್ತು ಸುಮಾರು ಮಧ್ಯಾಹ್ನ 2 ಗಂಟೆಗೆ ನಡೆದ ಒಂದು ಘಟನೆ ಇಡೀ ಆ ಏರಿಯಾವನ್ನೇ ಬೆಚ್ಚಿ ಬೀಳಿಸಿತ್ತು. ಹೌದು, ಇದ್ದಕ್ಕಿದ್ದ ಹಾಗೆ ಒಂದು ಜೋರಾದ ಶಬ್ದ ಕೇಳಿಸಿದೆ. ಅಂದ್ರೆ JCB ಆ ಭೂಮಿಯನ್ನ ಅಗೆಯುವಾಗ ಹಾಕಿದಂತಹ ಆ ರಭಸಕ್ಕೆ ಟನ್ ಅಂತ ಒಂದು ಶಬ್ದ ಕೇಳಿದೆ. ಆಗ ಕೇಳಿದಾಗ ಅಲ್ಲಿದ್ದ ಕಾರ್ಮಿಕರು ಕೂಡ ಶಾಕ್ ಆಗಿ ಹೋಗಿದ್ದರು. ಯಂತ್ರದ ಹಲ್ಲುಗಳು ಭೂಗತವಾಗಿದ್ದ ಒಂದು ಹಳೆಯ ಬೃಹತ್ ಕಬ್ಬಿಣದ ಪೈಪಿಗೆ ಬಡಿದಿತ್ತು. ಆ ಕಬ್ಬಿಣದ ಪೈಪು ಚಿಕ್ಕದಾಗಿರಲಿಲ್ಲ, ದೊಡ್ಡದಾಗಿತ್ತು. ಆ ಪೈಪು ಪೂರ್ತಿಯಾಗಿ ಒಡೆದೋಗಿತ್ತು. ಕಾರ್ಮಿಕರು ನೀರು ಅಥವಾ ಗ್ಯಾಸ್ ಲೀಕ್ ಆಗಬಹುದು ಅಂತ ಭಾವಿಸಿ ಎಲ್ಲರನ್ನ ದೂರ ತಳ್ಳಿದ್ದರು. ಆಗ ಸೈಟ್ ಇಂಜಿನಿಯರ್ ಬಂದು ನೋಡಿದಾಗ ನಿಜಕ್ಕೂ ಕಾರ್ಮಿಕರ ಜೊತೆ ಆ ಸೈಟ್ ಇಂಜಿನಿಯರ್ ಕೂಡ ಗಾಬರಿಯಾಗಿ ಹೋಗಿದ್ದರು. ಅಲ್ಲಿ ಕಂಡ ದೃಶ್ಯ ಅವರ ರಕ್ತವನ್ನ ಹೆಪ್ಪುಗಟ್ಟುವಂತೆ ಮಾಡಿತ್ತು. ಆ ಒಡೆದ ಪೈಪ್ನಿಂದ ಹೊರಬಂದಿದ್ದು ನೀರೆಲ್ಲ ಸ್ನೇಹಿತರೆ, ಬದಲಿಗೆ ದಪ್ಪನೆಯ ಪ್ಲಾಸ್ಟಿಕ್ ನಲ್ಲಿ ಸುತ್ತಿರುವ ಅರ್ಧ ಕೊಳೆತ ಸ್ಥಿತಿಯಲ್ಲಿದ್ದ ಒಂದು ಮಾನವನ ಶವ. ನೀವೇ ಯೋಚನೆ ಮಾಡಿ, ಮೆಟ್ರೋ ಕೆಲಸ ಮಾಡುವಾಗ ಪೈಪ್ ಹೊಡೆದಾಗ ಒಬ್ಬ ಮನುಷ್ಯನ ಶವ ಸಿಗುತ್ತೆ ಅಂದ್ರೆ ಯಾವ ಮಟ್ಟಕ್ಕೆ ಆ ಒಂದು ಹತ್ಯೆ ನಡೆದಿತ್ತು. ಆ ಹತ್ಯೆ ನಡೆದ ನಂತರ ಆ ಶವವನ್ನ ಯಾವ ರೀತಿ ಈ ಪೈಪ್ನಲ್ಲಿ ಹಾಕಲಾಗಿತ್ತು ಅಂತ ಅಲ್ಲಿದ್ದ ಸೈಟ್ ಇಂಜಿನಿಯರ್ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಡೀ ಆವರಣದಲ್ಲಿ ಕ್ಷಣಾರ್ಧದಲ್ಲಿ ಆತಂಕ ಆವರಿಸಿತ್ತು. ವಿಷಯ ತಿಳಿದ ತಕ್ಷಣ ಲಖನೌದ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನ್ಹಾ ಆ ಸ್ಥಳಕ್ಕೆ ಧಾವಿಸಿದ್ದಾರೆ. ಪೊಲೀಸರನ್ನ ಕರೆಸಿ ಫಾರೆನ್ಸಿಕ್ ಟೀಮ್ ಅನ್ನ ಕರೆಸಿ ಆ ಪ್ಲಾಸ್ಟಿಕ್ ನಲ್ಲಿದ್ದಂತಹ ಶವವನ್ನ ಪೂರ್ತಿಯಾಗಿ ತೆಗೆದಾಗ ಗೊತ್ತಾಗಿದ್ದು ಸುಮಾರು 7 ರಿಂದ 8 ತಿಂಗಳ ಹಿಂದೆ ನಾಪತ್ತೆ ಆಗಿದ್ದ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಏಜೆಂಟ್ ನೀರಜ್ ಸಕ್ಸೇನಾ. ಮೂಲತಃ ಅವರು ಗಾಜಿಯಾಬಾದ್ನವರಾಗಿದ್ದರು. ಅವರ ಮುಖ ಎಲ್ಲರಿಗೂ ಚಿರಪರಿಚಿತ ಆಗಿತ್ತು. ಕಾರಣ ಸುಮಾರು 7 ರಿಂದ 8 ತಿಂಗಳ ಹಿಂದೆ ಇವರು ಕಿಡ್ನಾಪ್ ಆಗಿರುವ ವಿಷಯ ಉತ್ತರ ಪ್ರದೇಶದಲ್ಲಿ ದೊಡ್ಡ ಒಂದು ಸೌಂಡ್ ಅನ್ನೇ ಮಾಡಿತ್ತು, ದೊಡ್ಡದೊಂದು ಸದ್ದನ್ನೇ ಮಾಡಿತ್ತು. ಹೀಗಾಗಿ ನೋಡಿದ ತಕ್ಷಣ ಇನ್ಸ್ಪೆಕ್ಟರ್ಗೆ ಈ ವಿಷಯ ಗೊತ್ತಾಗಿದ್ದು ಆ ವ್ಯಕ್ತಿ ಇವರೇ ಅಂತ. ತಕ್ಷಣವೇ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರೆ. ಫೋರೆನ್ಸಿಕ್ ಟೀಮ್ ಅನ್ನ ಅಲ್ಲಿಗೆ ಕರೆಸಿ ಎಲ್ಲ ಇನ್ವೆಸ್ಟಿಗೇಷನ್ ಅನ್ನ ರೆಡಿ ಮಾಡಿದ್ರು. ಹೌದು, ಆ ಶವವನ್ನ ಪರೀಕ್ಷಿಸಲು ಎಲ್ಲ ರೀತಿಯ ತಯಾರಿಯನ್ನ ಮಾಡಿದ್ದರು. ಹೌದು ಸ್ನೇಹಿತರೆ, ಸುಮಾರು 8 ತಿಂಗಳಿಂದ ನಡೆದಂತಹ ಈ ತನಿಖೆ ಕೇವಲ 1 ತಿಂಗಳ ಹಿಂದೆ ಮಾತ್ರ ನಿಲ್ಲಿಸಲಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಪೈಪ್ನಲ್ಲಿ ಸಿಕ್ಕ ಶವವನ್ನ ನೋಡಿ ಇಡೀ ಪೊಲೀಸ್ ತಂಡವೇ ಬೆಚ್ಚಿ ಬಿದ್ದಿತ್ತು. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ಮೆಟ್ರೋ ಕೆಲಸ ಮಾಡುವಾಗ ಏನೆಲ್ಲ ಸಿಗುತ್ತದೆ ಅಂತ. ಈ ತರದ ನ್ಯೂಸ್ಗಳು ಮೆಟ್ರೋ ಕೆಲಸ ಮಾಡಿದಾಗ, ಮೆಟ್ರೋ ಕೆಲಸ ನಡೆಯುತ್ತಿರುವಾಗ, ಎಕ್ಸ್ಕವೇಷನ್ ನಡೆಯುತ್ತಿರುವಾಗ, ಡ್ರಿಲ್ಲಿಂಗ್ ಮಾಡುತ್ತಿರುವಾಗ ಹಲವಾರು ಜಾಗಗಳಲ್ಲಿ ಹಲವಾರು ಬೆಲೆ ಬಾಳುವ ವಸ್ತುಗಳು ಕೂಡ ಸಿಕ್ಕಿವೆ, ಹಳೆಯ ವಸ್ತುಗಳು ಕೂಡ ಸಿಕ್ಕಿವೆ. ಆದರೆ ಇಲ್ಲಿ ಸಿಕ್ಕಿದ್ದು ಅಚ್ಚರಿ ಬೀಳಿಸುವಂತಹ ಶವ. ಅಷ್ಟಕ್ಕೂ ಈ ಮೆಟ್ರೋ ಡ್ರಿಲ್ಲಿಂಗ್ ಕೆಲಸ ಹೇಗೆ ನಡೆಯುತ್ತದೆ, ಅಲ್ಲಿ ಏನೆಲ್ಲ ನಡೆಯುತ್ತದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಒಂದು ಆಶ್ಚರ್ಯಕರ ವಿಷಯವಾಗಿದೆ. ಒಂದು ಕಾಲ ಇತ್ತು, 20 ಅಡಿ ಬಾವಿಯನ್ನ ತೆಗೆಯಲು 20 ದಿವಸಗಳೇ ಬೇಕಾಗಿದ್ದವು. ಕಾಲಕ್ರಮೇಣ ಹೊಸ ಹೊಸ ಮಷೀನ್ಗಳು ಬಂದ ನಂತರ ಈ ಕೆಲಸ ಈಗ ಆರಾಮವಾಗಿದೆ. ಆದರೂ ಸುರಂಗಗಳನ್ನು ತೆಗೆಯಲು ಹಿಂದೆ ಜನ ತುಂಬಾನೇ ಕಷ್ಟಪಡುತ್ತಿದ್ದರು. ಕೇವಲ 1 ಕಿಲೋಮೀಟರ್ ಸುರಂಗ ತೆಗೆಯಲು 5 ರಿಂದ 10 ವರ್ಷಗಳೇ ಬೇಕಾಗಿದ್ದವು. ಆಮೇಲೆ ಖಾಲಿ ಇದ್ದ ಜಾಗದಲ್ಲಿ ಡೈನಾಮೈಟ್ ಅನ್ನ ಬ್ಲಾಸ್ಟ್ ಮಾಡಿ ಸುರಂಗಗಳನ್ನ ಮಾಡುತ್ತಿದ್ದರು. ಆದರೆ ದಟ್ಟವಾದಂತಹ ನಗರ ಪ್ರದೇಶಗಳಲ್ಲಿ ಖಾಲಿ ಜಾಗ ಸಿಗುವುದು ಕಷ್ಟ. ಅಂತಹದರಲ್ಲಿ
ಸುರಂಗ ಮಾಡುವುದು ತುಂಬಾನೇ ಕಷ್ಟ, ಬ್ಲಾಸ್ಟ್ ಮಾಡುವುದು ಕಷ್ಟ. ಆದರೂ ಇಂತಹ ಜಾಗಗಳಲ್ಲಿ ಮೆಟ್ರೋ ಟ್ರೈನ್ಗಳಿಗಾಗಿ ಸುರಂಗ ಮಾರ್ಗಗಳನ್ನು ನಾವು ಈಗ ಸುಲಭವಾಗಿ ಮಾಡುತ್ತಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಈಗಿರುವ ದೈತ್ಯಾಕಾರ ಮಷೀನ್ಗಳು. ಈ ಮಷೀನ್ಗಳನ್ನ ಏನೆಂದು ಕರೆಯುತ್ತಾರೆ, ಹೇಗೆ ಈ ಮಷೀನ್ಗಳು ಕೆಲಸ ಮಾಡುತ್ತವೆ, ಯಾವ ರೀತಿ ಮೆಟ್ರೋಗಳಿಗಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಮನೆಯ ಕೆಳಗೆ, ಅಪಾರ್ಟ್ಮೆಂಟ್ ಕೆಳಗೆ, ರಸ್ತೆಯ ಕೆಳಗೆ ಯಾವ ರೀತಿ ಸುರಂಗಗಳನ್ನ ಯಾರಿಗೂ ಗೊತ್ತಿಲ್ಲದ ಹಾಗೆ ಕೊರೆಯುತ್ತಾರೆ ಎನ್ನುವುದನ್ನ ನೀವು ನೋಡಬೇಕೆಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ಮಷೀನ್ಗಳನ್ನ TBM ಅಂತ ಕರೆಯುತ್ತಾರೆ, ಅಂದ್ರೆ ಟನಲ್ ಬೋರಿಂಗ್ ಮಷೀನ್ ಎಂದರ್ಥ. ಈ ಟನಲ್ ಬೋರಿಂಗ್ ಮಷೀನ್ ಉದ್ದ ಸರಿಸುಮಾರು 80 ರಿಂದ 100 ಮೀಟರ್ಗಳಷ್ಟು ಉದ್ದ ಇರುತ್ತದೆ. ಇದನ್ನ ಸರಿಸುಮಾರು 60 ರಿಂದ 70 ಅಡಿ ಭೂಮಿಯನ್ನ ಅಗೆದು ಈ ಟನಲ್ ಬೋರಿಂಗ್ ಮಷೀನ್ಗಳನ್ನ ಅಳವಡಿಸಲಾಗುತ್ತದೆ. ಈ ಟನಲ್ ಬೋರಿಂಗ್ ಮಷೀನ್ ಅನ್ನು ಅಳವಡಿಸಲು ಸರಿಸುಮಾರು 1 ಕಿಲೋಮೀಟರ್ ಅಷ್ಟು ಉದ್ದವಾದಂತಹ ಆಳವನ್ನ ಅಗೆದು, ಜೊತೆಗೆ 150 ರಿಂದ 200 ಅಡಿಯಷ್ಟು ಅಗಲ ಮೊದಲೇ ಒಂದು ಸುರಂಗವನ್ನ ತೆಗೆದು ಆಮೇಲೆ ಈ ಡ್ರಿಲ್ಲಿಂಗ್ ಮಷೀನ್ ಅನ್ನ ಅಳವಡಿಸಲಾಗುತ್ತದೆ. ಈ ವರ್ತುಲಾಕಾರದ ಮಷೀನ್ ಮುಂದುಗಡೆ ಕೆಲವೊಂದು ಹೈಡ್ರೋಲಿಕ್ ಕಟರ್ಸ್ ಗಳನ್ನ ಅಳವಡಿಸಲಾಗಿದೆ. ಈ ರೀತಿಯಾದ ಕಟರ್ಸ್ ಗಳು ತಮ್ಮ ಮುಂದೆ ಬರುವ ಮಣ್ಣಾಗಲಿ, ಕಲ್ಲಾಗಲಿ ಅಥವಾ ಯಾವುದೇ ಖನಿಜವನ್ನಾಗಲಿ ಅದು ಆರಾಮವಾಗಿ ಕತ್ತರಿಸಿ ಬಿಸಾಕುತ್ತದೆ. ಈ ಮಷೀನ್ ಎದುರುಗಡೆ ಬರೋಬ್ಬರಿ ಚಿಕ್ಕ ಹಾಗೂ ದೊಡ್ಡ ಕಟ್ಟಡಗಳು ಸೇರಿ ಒಟ್ಟು 85 ರಿಂದ 100 ಕಟ್ಟಡಗಳು ಇರುತ್ತವೆ. ಈ ಕಟ್ಟಡಗಳ ಮೂಲಕ ಹಾದು ಅದು ಹಿಂದೆ ಅಳವಡಿಸಿದಂತಹ ಕೆಲವೊಂದು ದೊಡ್ಡ ದೊಡ್ಡ ಬಕೆಟ್ಗಳಲ್ಲಿ ಹೋಗಿ ಬೀಳುತ್ತದೆ. ಹೀಗೆ ಆ ಕಲ್ಲು ಹಾಗೂ ಮಣ್ಣು ಆ ಬಕೆಟ್ಗಳನ್ನ ಸೇರುವ ಮೂಲಕ ಅವುಗಳನ್ನ ಇನ್ನೊಂದು ಕನ್ವೇಯರ್ ಬೆಲ್ಟ್ ಮೂಲಕ ಮಷೀನಿನ ಹಿಂದ್ಗಡೆ ಅವುಗಳನ್ನ ಸಾಗಿಸಲಾಗುತ್ತದೆ. ಆಮೇಲೆ ಇವುಗಳನ್ನ ಟಿಪ್ಪರ್ಗಳ ಮೂಲಕ ಅಥವಾ ಟ್ರಕ್ ಅಥವಾ ಟ್ರ್ಯಾಕ್ಟರ್ಗಳ ಮೂಲಕ ಈ ಮಣ್ಣನ್ನ ಖಾಲಿ ಜಾಗಕ್ಕೆ ಸಾಗಿಸಲಾಗುತ್ತದೆ. ಇತ್ತೀಚೆಗೆ ಈ ಮಣ್ಣಿಗೂ ಕೂಡ ಭಾರಿ ಡಿಮಾಂಡ್ ಆಗಿದೆ. ಕಾರಣ ಇದರಲ್ಲಿ ಹಲವಾರು ಖಜಿನೆಗಳು ಸಿಗುವ ಚಾನ್ಸಸ್ಗಳು ಜಾಸ್ತಿ ಆಗಿವೆ. ಈ ಟನಲ್ ಬೋರಿಂಗ್ ಮಷೀನ್ ಕೇವಲ ಕಲ್ಲು ಅಥವಾ ಮಣ್ಣನ್ನು ಮಾತ್ರ ಕತ್ತರಿಸುವುದಿಲ್ಲ ಹಾಗೂ ಸುರಂಗವನ್ನು ಮಾತ್ರ ಮಾಡುವುದಿಲ್ಲ. ಜೊತೆಗೆ ಇದರ ಹಿಂದೆ ಅಂದ್ರೆ 60 ಅಡಿ ಹಿಂದುಗಡೆ ಸುರಂಗ ಮಾರ್ಗ ತೆಗೆಯುತ್ತಿದ್ದಂತೆ ಅದನ್ನ ಒಂದು ಕಾಂಕ್ರೀಟ್ ಸಿಮೆಂಟ್ ಇಂದ ಮುಚ್ಚಲಾಗುತ್ತದೆ. ಅಂದ್ರೆ ಮುಂದೆ ಯಾವುದೇ ಕಲ್ಲಾಗಲಿ ಅಥವಾ ಮಣ್ಣಾಗಲಿ ವಾಪಸ್ಸು ಸುರಂಗದಲ್ಲಿ ಬೀಳಬಾರದು ಎಂದು ಈ ರೀತಿ ಮೊದಲನೇ ಹಂತದಲ್ಲಿ ಸುರಂಗವನ್ನ ಗಟ್ಟಿ ಮಾಡುತ್ತದೆ. ಇಲ್ಲಿ ಈ ಸಿಮೆಂಟ್ ಸ್ಪ್ರೇ ಮಾಡುತ್ತಿದ್ದ ಹಾಗೆ ಕೆಲವೇ ನಿಮಿಷಗಳಲ್ಲಿ ಅದು ಗಟ್ಟಿಯಾಗುತ್ತದೆ. ಆಮೇಲೆ ಈ ಟನಲ್ ನ ವರ್ತುಲಾಕಾರದಲ್ಲಿ ಗಟ್ಟಿ ಮಾಡಲು ಕೆಲವು ಕಾಂಕ್ರೀಟ್ ಬ್ಲಾಕ್ ಗಳನ್ನ ಹಾಕಲಾಗುತ್ತದೆ. ಅಂದರೆ ಮುಂದೆ ಯಾವತ್ತಾದರೂ ಭೂಕಂಪವಾಗಲಿ ಅಥವಾ ಯಾವುದೇ ನ್ಯಾಚುರಲ್ ಕೆಲಾಮಿಟಿ ಆಗಲಿ ಬಂದಲ್ಲಿ ಸುರಂಗವು ಮುಚ್ಚಬಾರದು ಎಂದು ಈ ಕಾಂಕ್ರೀಟ್ ಬ್ಲಾಕ್ ಗಳನ್ನ ಮೊದಲೇ ಹೊರಗಡೆಯಿಂದ ಮಾಡಿ ಟ್ರಕ್ ಗಳ ಮೂಲಕ ಈ ಸುರಂಗದಲ್ಲಿ ಸಾಗಿಸಲಾಗುತ್ತದೆ. ಹೀಗೆ ಒಳಗೆ ಬಂದಂತಹ ಈ ಕಾಂಕ್ರೀಟ್ ಬ್ಲಾಕ್ ಗಳನ್ನ ಟನಲ್ ಬೋರಿಂಗ್ ಮಷೀನ್ ಸುರಂಗದ ಸುತ್ತಲೂ ಅಳವಡಿಸುತ್ತದೆ. ಇದನ್ನು ಅಳವಡಿಸಲು ಯಾವುದೇ ಮನುಷ್ಯನ ಸಹಾಯವೇ ಬೇಕಾಗಿಲ್ಲ. ಸಂಪೂರ್ಣವಾಗಿ ಇದು ಮಷೀನ್ ಕಂಪ್ಯೂಟರ್ ಸಹಾಯದಿಂದ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಅದ್ಭುತವಾದಂತಹ ಟೆಕ್ನಾಲಜಿ ಉಳ್ಳಂತಹ ಈ ಟನಲ್ ಬೋರಿಂಗ್ ಮಷೀನ್ ಸುಮಾರು 70 ರಿಂದ 90 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುತ್ತದೆ. ಹೀಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ರಮಿಸುವ ಈ ಟನಲ್ ಬೋರಿಂಗ್ ಮಷೀನ್ ಕೊನೆಗೆ ತನ್ನ ಗುರಿಯನ್ನು ತಲುಪಿದಾಗ ಮತ್ತೆ ಇದನ್ನ ಬೇರೆ ಬೇರೆ ಪಾರ್ಟ್ಸ್ ಗಳನ್ನಾಗಿ ಮಾಡಿ ಹೊರಗೆ ತೆಗೆಯಲಾಗುತ್ತದೆ. ಮತ್ತೆ ಇದನ್ನ ಮುಂದೆ ಅಸೆಂಬಲ್ ಮಾಡಿಯೇ ಆಮೇಲೆ ಟನಲ್ ಬೋರಿಂಗ್ ಅನ್ನ ಸ್ಟಾರ್ಟ್ ಮಾಡುತ್ತಾರೆ. ಸ್ನೇಹಿತರೆ, ಈ ಟನಲ್ ಬೋರಿಂಗ್ ಹೇಗಿತ್ತು ಅಂದ ಹಾಗೆ ಈ ಟನಲ್ ಬೋರಿಂಗ್ ಮಷೀನ್ ಅನ್ನ ನಮ್ಮ ಬೆಂಗಳೂರು ಮೆಟ್ರೋ ಸುರಂಗ ಮಾರ್ಗವನ್ನು ತೆಗೆಯಲು ಕೂಡ ಬಳಸಲಾಗಿದೆ. ನಿಮಗೇನಾದರೂ ಅವಕಾಶ ಸಿಕ್ಕರೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಟನಲ್ ಬೋರಿಂಗ್ ಅನ್ನ ನೀವು ಕಾಣಬಹುದು.